ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮಾತ ಮೋಕೆ ಎದ್ಕೊಂಡು ಹೊಸಕುರಲ್ದ ಇನ್ನಿತ ಸುದ್ದಿಗೊಂಚಲಿನ ಶುರು ಮಂತೊಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. 17ನೇ ಲೋಕಸಭಾ ಮಹಾ ಚುನಾವಣೆದ ದೇಶದೊರ್ಮೆ 2ನೇ ಹಂತದ ಮತದಾನ. ನಮ್ಮ ರಾಜ್ಯದ ಸುರತ ಹಂತದ ಮತದಾನ ಶುಕ್ರವಾರ ನಡೆತದೆ. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ವ್ಯಾಪ್ತಿದ ನಮ್ಮ ಕುಡ್ಲ ವಿಧಾನಸಭಾ ಕ್ಷೇತ್ರದ ಶುಕ್ರವಾರ ಕಾಂಡಿರದೆ ಬಾರಿ ಬಿಡಿಸಿದ ಮತದಾನ ಪ್ರಕ್ರಿಯೆಯಲ್ಲಿ ತೋಜಿದು ಬರ್ತದೆ. ಬೈಯಗಾನಗ ಅಂದಾಜು ನಮ್ಮ ಜಿಲ್ಲೆಡು 75% ಮತದಾನ ಆಯ್ನ ವರದಿಲು ಕೇಂದ್ರ ಬೈದನು. ಅಂಚನೆ ನಮ್ಮ ರಾಜ್ಯದ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ತನ್ನ ಬೋಳಿಯಾರ್ ಮತಕ್ಷೇತ್ರಡು ಜಾರಂದ ಗುದ್ದಡ ರೇಂತಡ್ಕ ಶಾಲೆಡು ಮತದಾನ ಪ್ರಕ್ರಿಯೆ ನಡೆಪಾಯಿರು. 17ನೇ ಲೋಕಸಭೆತ ಮಹಾ ಚುನಾವಣೆಗೆ ದೇಶದ ಇಂದು 2ನೇ ಹಂತದ ಮತದಾನ. ನಮ್ಮ ರಾಜ್ಯದ ಇಂದು ಸುರುತ ಹಂತದ ಮತದಾನ. ನಮ್ಮ ವ್ಯಾಪ್ತಿಡು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ಬೊಕ್ಕ ಉಡುಪಿ ಕ್ಷೇತ್ರಡು ಶುಕ್ರವಾರ ಮತದಾನ ನಡೆತಂಡು. ಕಡೆ 7 ಗಂಟೆಗೆ ಕೆಲವು ಕಡೆಟು ಜನ ಸಾಲ್ಡು ಕಾತುದು ಉಂತುದು ಮತ ಚಲಾಯಿಸಾಯಿರು. ಕೆಲವು ಕಡೆಟು ಒಂತೆ ನಿಧಾನ ಗತಿಟು ಮತದಾನ ಶುರುವಾಂಡಲ ಪೊರ್ತು ಏರುಂದು ಪೋಯಿಲಕನೆ ಸಾಲಲ ಉದ್ದ ಒಂದು ಬತ್ತಂಡು. ಓಟುಗಾದು ಹೆಚ್ಚಿನಕ್ಲೆಗ್ ರಜೆ ಇತ್ತಿನ ಹಿನ್ನೆಲೆಡು ಓಲುಲ ಮಲ್ಲ ಗೌಜಿ ಗದ್ದಲ ಇಚ್ಚಾಂಡು. ಅಂಚಪಂಡದು ಈ ಸತಿದ ಚುನಾವಣಾ ವ್ಯವಸ್ಥೆ ಬಿಗು ಬಂದೋಬಸ್ತ್ ಇಂದು ಮಾತ ಜೋರಡೆ ತೋಜಿದು ಬತ್ತಂಡು. ನಡಪೆರ ಒಂದಿನ ಅಶಕ್ತರಿ ಇತ್ತಂಡ ಮಾತ್ರ ವಾಹನಲೇನು ಬೂತಿಂಗ್ ವಟಾರದ ಉಲಾಯಿ ಮುಟ್ಟ ಬುಡೊಂದಿತ್ತೇರು. ಈ ಚಿಂದಾಂಡ ದೂರಡೆ ವಾಹನ ಉಂತಾದು ಬರೋಡಿತ್ತಂಡು. ಒಟ್ಟಾರೆಯಾದ ಜನಗಳು ಒವ್ವೇ ಗೊಂದಲ ಇಚ್ಚಾಂದೆ ಮತ ಚಲಾಯಿಸಾವಲೆಕ ಮಾತ ವ್ಯವಸ್ಥೆಲ್ಲ ಚುನಾವಣಾ ಇಲಾಖೆಡ್ದು ಆದಿತ್ತಂಡು. ಕೆಲವೊಂಜಿ ಚುನಾವಣಾ ಕೇಂದ್ರಲೇನು ವಿಶೇಷ ಮಾದರಿಡು ಮತಗಟ್ಟಲೆನ ಅಲಂಕರಿಸಾದಿತ್ತೇರು. ಕೆಲವೊಂಜಿ ಕಡೆಟ್ ಯುವ ಮತದಾರರಿಗಂದು ಆಕರ್ಷಕ ಮತಗಟ್ಟೆ, ಮಹಿಳಾ ಮತದಾರರಿಗೆ ವಿಶೇಷ ಮತಗಟ್ಟೆ ಇಂಚ ಜಿಲ್ಲಾ ಸ್ವೀಪ್ ಸಮಿತಿರ್ದು ಮತದಾನನು ವಿಶೇಷವಾದ ಗೇನು ವೈಪ್ನ ರೀತಿಡು ಮಲ್ದಿತ್ತೇರು. ಈ ಸಲದ ಓಟ್ ಬೂತ್ ನಮ್ಮ ಬಾರಿ ಸ್ಟೈಲ್ ಮಾಡಿದ್ದಾರೆ. ಅಂದರೆ ಮೊದಲಿನಗಿಂತ ಈಗ ತುಂಬ ಒಂದು ಓಟ್ ಹಾಕುವಂಥ ಒಂದು ಇಂಟ್ರೆಸ್ಟ್ ಬರ್ತದೆ. ಏಕೆಂದರೆ ಮೊದಲು ಅಷ್ಟೊಂದು ನಮಗೆ ಇದು ಕೊಡ್ತಾರೆ, ಮತ್ತು ಬರುವಾಗ ಒಂದು ಅವರು ಸನ್ಮಾನ ಮಾಡೋದು, ಬನ್ನಿ ಲೈನಲ್ಲಿ ನಿಲ್ಲಲಿಕ್ಕೆ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ತುಂಬ ಡೆಕೋರೇಷನ್ ತುಂಬ ಚೆಂದ ತೋರ್ತದೆ. ಮತ್ತು ಪ್ರಜಾಪ್ರಭುತ್ವದ ಇದೊಂದು ಹಬ್ಬ ಥರ ನಮಗೆ ಆಗ್ತದೆ. ಹಾಗೆ ಎಲ್ಲರೂ ಬನ್ನಿ, ನೀವು ಎಲ್ಲರೂ ಬಂದು ಇಲ್ಲಿ ಓಟ್ ಹಾಕಲಿಕ್ಕೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಎಲ್ಲರ ನಾನು ಓಟಿಗೋಸ್ಕರ ದುಬೈಯಿಂದ ಬಂದಿದ್ದೇನೆ ನಿನ್ನೆ ಸಂಜೆ. ಸೊ ಮತದಾನ ಪ್ರತಿಯೊಬ್ಬನ ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಈ ಬಿಸಿಲಿದ್ರು ಕೂಡ ಅಜ್ಜ ಅಜ್ಜಿಯರೆಲ್ಲ ತುಂಬ ಕ್ಯೂ ಅಲ್ಲಿ ನಿಂತು ಆದರೂ ವೋಟ್ ಮಾಡಿ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬ ಮನೆಯಿಂದ ಹೊರಗೆ ಬಂದು ವೋಟ್ ಮಾಡಬೇಕು, ಬಲಿಷ್ಠ ಭಾರತವನ್ನು ಕಟ್ಟಬೇಕು. ಸೊ ಅದಕ್ಕೆಲ್ಲ ನಿಮ್ಮೆಲ್ಲರ ಅವಶ್ಯಕತೆ ಇದೆ. ಸೊ ಎಲ್ಲರೂ ಬಂದು ವೋಟ್ ಮಾಡಿ, ನಿಮ್ಮ ಮನೆಯವರನ್ನು, ಅಜ್ಜಿ ಅಜ್ಜ, ಮನೆ ತಂದೆ ತಾಯಿ ಎಲ್ಲರನ್ನು ಕರ್ಕೊಂಡು ಬನ್ನಿ. ಈಗ ಗೌರ್ಮೆಂಟ್ ತುಂಬ ಫೆಸಿಲಿಟಿ ಕೊಟ್ಟಿದೆ. ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಕೂತ್ಕೊಳ್ಳಿಕ್ಕೆ ಚೇರ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಾಗಾಗಿ ಯಾರಿಗೂ ಸ್ಟ್ರೆಸ್ ಫ್ರೀ ಆಗೋದಿಲ್ಲ. ಎಲ್ಲ ಸ್ಟ್ರೆಸ್ ಫ್ರೀ ಆಗಲಿ, ವೋಟ್ ಮಾಡಿ ಬಲಿಷ್ಠ ಭಾರತವನ್ನು ಕಟ್ಟುವ. ಸೊ ವೋಟ್ ಮಾಡಿ. ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಏಪಲ್ದಲಕನೆ ಬೋಳ್ಯಾರ್ ಜಾರದಗುಡ್ಡೆ ರಂತಡ್ಕ ಸರ್ಕಾರಿ ಶಾಲೆಡ್
ತನ್ನ ಮತ ಚಲಾವಣೆ ಮಲ್ತೇರು. ಈ ಸರ್ತಿದ ವಿಶೇಷ ಪಂಡ ಅರಣಬೋಡಿದಿ ಬೊಕ್ಕ ಮಗಲು ಹವ್ವಾ ನಸೀಮಲ ಒಟ್ಟಿಗೆ ಇದ್ದದು ತಂಗ್ಲಿನ ಮತ ಚಲಾವಣೆ ಮಾಡ್ತೀರು. ಯುಟಿ ಖಾದರನ ಆಪ್ತ ಸಹಾಯಕರು ಲಿಬ್ಜತ್ ಬೊಕ್ಕ ಬೆಂಗಾವಲು ವಾಹನದ ಕಾವಲುಗಾರೆ ಬಾದ್ಶಾ ಬೋಳ್ಯಾರ್ ಗ್ರಾಮದ ರಂತರ್ಕ ಶಾಲೆಡ್ ಮತ ಚಲಾಯಿಸಾಯರು. ಮತ ಚಲಾವಣೆ ಬೊಕ್ಕ ಪಾತೆರ್ನ ಯುಟಿ ಖಾದರ್ ತನ್ನ ಮತಕ್ಷೇತ್ರವಾಯಿನ ಬೋಳ್ಯಾರ್ ಗ್ರಾಮಡ್ ಮತ ಚಲಾವಣೆ ಮಾಡ್ತದೆ. ಮತದಾನ ಮಾತೆರ್ನಲ ಹಕ್ಕು. ನಮ್ಮ ಜೀವನ ಪೂರ್ತಿ ಸಮಾನತೆ ಉಪ್ಪುನ ಅವಕಾಶ ಪಂಡ ಅವು ಮತದಾನ. ಏತೆ ಶ್ರೀಮಂತೆ ಉಪ್ಪಡು ಏತೆ ಕಡು ಬಡವೆ ಉಪ್ಪಡು ಆಂಡ ಆಕ್ಲೆಗ್ ಮಾತ ಒಂಜೆ ಓಟದ ಹಕ್ಕು ಅಂಚಾದು ದೇಶದ ಹಿತಗಾದು ಮಾತೆರ್ಲ ಮತದಾನ ಮಲ್ಪೊಡು ಪಂಡ ತಿಳಿಪಾಯರು. ಲೋಕಸಭಾ ನಡೆದ ಚುನಾವಣೆಯಲ್ಲಿ ಇವತ್ತು ನನ್ನ ಮತಕ್ಷೇತ್ರವಾದಂತಹ ಬೋಳ್ಯಾರ್ ಗ್ರಾಮದಲ್ಲಿ ನನ್ನ ಮತವನ್ನು ಚಲಾಯಿಸಿದ್ದೇನೆ. ಸೊ ಮತದಾನ ಸರ್ವರ ಹಕ್ಕು. ಬಹುಶಃ ಇವತ್ತು ನಮ್ಮ ಜೀವನ ಪೂರ್ತಿ ಸಮಾನತೆಯಿಂದ ಏನಾದೊಂದು ಅವಕಾಶ ಇದ್ದರೆ ಅದು ಒಂದು ಮತದಾನ ಮಾತ್ರ. ಅತ್ಯಂತ ಕಡು ಬಡವನಿಗೂ ನಿರ್ಗತಿಕರಿಗೂ ಕೂಡ ಒಂದೇ ಮತ, ಅತ್ಯಂತ ಶ್ರೀಮಂತರಿಗೂ ಕೂಡ ಒಂದೇ ಮತ. ಸಮಾನತೆಯಿಂದ ಏನಾದರೂ ಇವತ್ತು ಇದ್ದರೆ ಒಂದು ಮತ ಅಂದ ಹಕ್ಕನ್ನೆಲ್ಲರೂ ಕೂಡ ಸಮಯಪ್ರಜ್ಞವಾಗಿ ಪ್ರಭುತ್ವದಿಂದ ದೇಶ ಹಿತಕ್ಕಾಗಿ ಕೊಡಬೇಕಂತ ಕೇಳ್ತೇನೆ. ಎಲ್ಲ ಕೂಡ ಮತ ಚಲಾಯಿಸಬೇಕಂತ ಕೇಳ್ತೇನೆ. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಡ್ ಜಿಲ್ಲಾಧಿಕಾರಿ ಚುನಾವಣಾಧಿಕಾರಿಗಳ ಆದುಪನಂಚಿನ ಮುಳ್ಳೈ ಮುಗಿಲನ್ ಸೇರಿನಂಚ ಬೇತೆ ಬೇತೆ ಪ್ರಮುಖರು ಬೇತೆ ಬೇತೆ ಕಡೆಟು ಮತದಾನ ಮಂತಿನ ವಿವರಗಳು ಅಂಚನೆ ತಂಕಲ ಅನಿಸಿಕೆಯನ್ನು ವ್ಯಕ್ತಪಡಿಸಾಯಿನಂಚಿನ ಅಭಿಪ್ರಾಯದ ಚಿತ್ರಣಗಳನ್ನು ಇತ್ತ ತೂಕ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಚುನಾವಣಾ ಅಧಿಕಾರಿಲ ಆದುಪ್ಪುನ ಮುಲ್ಲೈ ಮುಹಿಲನ್ ಕುಡ್ಲ ಬರ್ಮಡ ಶಾಲೆಡು ಮತ ಚಲಾವಣೆ ಮಾಡ್ತೇರು. ಕುಡ್ಲ ಶಾಸಕರು ವೇದವ್ಯಾಸ್ ಕಾಮತ್ ತನ್ನ ಬೊಡೆದಿನ ಒಟ್ಟಿಗೆ ಕುಡ್ಲ ಮಣ್ಣಗುಡ್ಡೆ ಗಾಂಧಿನಗರ ಶಾಲೆಡು ತನ್ನ ಮತ ಚಲಾವಣೆ ಮಾಡ್ತೇರು. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಕಂಕನಾಡಿ ಗರಡಿ ಕೈತಲ್ದ ಕಪಿತಾನ್ಯೂ ಶಾಲೆಡು ತನ್ನ ಬೊಡೆದಿ ಮಗಲ್ನೊಟ್ಟಿಗೆ ಬತ್ತದು ತಂಕ್ಲನ ಮತ ಹಕ್ಕು ಚಲಾಯಿಸಾಯರು. ಕಲ್ಲಾಪು ಪಟ್ಲಗುಂಡಿ ಶಾಲೆಡು ನರೇಂದ್ರ ಮೋದಿಜಿಯನ ಲೆಪ್ಪು ಪ್ರಕಾರ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿನ ಮನವಿಗೆ ಸ್ಪಂದಿಸಾದ ಕುಡ್ಲ ಮಂಡಲ ಬಿಜೆಪಿ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕರು ಚಂದ್ರಹಾಸ್ ಪಂಡಿತ್ ಹೌಸ್ ಸಹಕಾರಡು ನವದುರ್ಗೆಯರ್ನ ಪ್ರತಿರೂಪವಾದ 9 ಜನ ಪೊಂಚೋಲು ಮತ ಚಲಾವಣೆ ಮಾಡ್ತೇರು. ಉಳ್ಳಾಲ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರು ಅಲ್ಹಾಜ್ ಹನೀಫ್ ಬಿಜಿ ಉಳ್ಳಾಲ ಭಾರತ್ ಶಾಲೆಡು ತನ್ನ ಮತ ಹಕ್ಕು ಚಲಾಯಿಸಾಯರು. ರಾಜ್ಯ ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್ ಭಂಡಾರಿ ಬೊಕ್ಕ ಅರಣಬೋಡಿದಿ ಶ್ರೀಮತಿ ಪ್ರಸನ್ನ ಭಂಡಾರಿ ಕದ್ರಿಡು ತಂಕ್ಲನ ಮತದಾನ ಮಲ್ತೇರು. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಶಾಂತ್ ಕಾಜವ ತನ್ನ ಮತ ಚಲಾವಣೆ ಮಲ್ತದು. ಈ ಸರ್ತಿ ಕಾಂಗ್ರೆಸ್ ಅಭ್ಯರ್ಥಿ ಎಡ್ಡ ವಿದ್ಯಾವಂತೆ ಪ್ರಾಮಾಣಿಕ ವ್ಯಕ್ತಿಯಾದ ಜನಮನ ಗೆಂದುದೇರ ಪಂಡ ತೆರಿಪಾಯರು. ಈ ಸಲ ನಮ್ದೆಲ್ಲ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದ ಮೇಲೆ, ಕಾಂಗ್ರೆಸ್ ಅಭ್ಯರ್ಥಿಯ ಮೇಲೆ. ಒಬ್ಬ ಶುದ್ಧ ಚಾರಿತ್ರ್ಯ ಇರುವಂಥ ಪ್ರಾಮಾಣಿಕ ವಿದ್ಯಾವಂತ ಒಬ್ಬ ವಕೀಲ ಪದ್ಮರಾಜ್ ಆರ್ ಪೂಜಾರಿ ಇಂದಿನ 33 ವರ್ಷದ ಇತಿಹಾಸವನ್ನು, ಈ ಬಿ ಜೆ ಪಿಯ ದುರಾಡಳಿತೆಯ ಎಲ್ಲ ಸೂಕ್ಷ್ಮತೆಯನ್ನು ಕಂಡು ನೋಡಿ ನಮ್ಮದು ಒಂದು ನಿರೀಕ್ಷೆ ಇದೆ.
ಹೆಚ್ಚು ಕಡಿಮೆ 25,000ರಿಂದ 35,000 ಲೀಡನ್ನು ಕೊಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಲ್ಲ, ನಮ್ಮ 2 ಬ್ಲಾಕ್ನಲ್ಲಿ ನಮ್ಮ ಬೂತಿನಲ್ಲಿ ಕೂಡ ನಮ್ಮ ಮುಡಿಪು ಬ್ಲಾಕ್ನಲ್ಲಿ ಹೆಚ್ಚು ಕಡಿಮೆ 15,000ಕ್ಕಿಂತ ಮೇಲೆ ಲೀಡ್ ಕೊಡುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತದೆ. ಜನ ಅಭಿವೃದ್ಧಿಗೆ ಪೂರಕ ಆಪಿಲಕ ಬದಲಾವಣೆ ಬಯಸ್ತೀರ್ ಪಂಡದು ನಾಸಿರ್ ನಡುಪದವು ತಿಳಿಪಾಯರು. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜನ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಮತದಾನ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು, ವಿದ್ಯಾವಂತರು, ಬುದ್ಧಿವಂತರು, ಕೈಗಾರಿಕಾ ಕ್ಷೇತ್ರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾಳಷ್ಟು ಮುಂದಿರತಕ್ಕಂಥ ಈ ಜಿಲ್ಲೆ ಯುವಕರಿಗೆ ಸರಿಯಾದ ಉದ್ಯೋಗ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಪ್ರಾತಿನಿಧ್ಯವನ್ನು ಡೆಲ್ಲಿಯ ನರೇಂದ್ರ ಮೋದಿಯರನ್ನು 3ನೇ ಸರ್ತಿಗೆ ಪ್ರಧಾನಮಂತ್ರಿ ಮಲ್ಪನ ವಿಶ್ವಾಸರು ಈ ಚುನಾವಣೆ ನಡೆಸುವುದು ಪಂಡದು ಬಿಜೆಪಿ ಮುಖಂಡರು ರಾಜಾರಾಮ್ ಭಟ್ ತಿಳಿಪಾಯರು. ಹಾಗನ್ನಿಸ್ತದೆ. ಒಟ್ಟಿನಲ್ಲಿ ದೇಶಕ್ಕೊಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ನರೇಂದ್ರ ಮೋದಿಯವರ ಬಿರುಗಾಳಿ ದೇಶದಲ್ಲಿ ಕಾಣ್ತಾ ಇದೆ. ಅದು ನಮ್ಮ ಬೂತ್ನಲ್ಲಿ ಕೂಡ ಕಾಣ್ತಾ ಇದೆ. ತುಂಬ ಸಂತೋಷ ಆಗಿದೆ. ನಾವು ನಿರೀಕ್ಷೆ ಮಾಡಿದ ಹೆಚ್ಚು ಜನ ಇವತ್ತು ಓಟಿಗೆ ಬಂದಿದ್ದಾರೆ. ಬ್ರಿಜೇಶ್ ಚೌಟರನ್ನು ಭಾರಿ ದೊಡ್ಡ ಅಂತರ ಗೆಲ್ಲಿಸಿಕೊಡ್ತಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮತ್ತು ಕಾಂಗ್ರೆಸ್ ಹೆಚ್ಚು ಕಡಿಮೆ ಒಂದೇ ರೀತಿ ಮತ ಈ ಸಲ ಬರಬೇಕು. ಒಂದು 500 ಓಟು ಜಾಸ್ತಿ ಬರಬೇಕು ಅಂತ ನಿರೀಕ್ಷೆ ನಮಗಿದೆ. ಅದು ಬಹುಶಃ ಸತ್ಯ ಆಗ್ಬೋದು. ಕೊಣಾಜಡು ಒಂಬ ಬೂತು ಉಂಡು. ಒಂಬ ಬೂತುಡ್ಲ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ ಸಾಧಿಸುವ ಪಂಡದು ಕೊಣಾಜಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೌಕತ್ ಕೊಣಾಜಿ ತಿಳಿಪಾಯರು. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 9 ಬೂತ್ಗಳಿದೆ. ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿ ಅವರು ಯುವಕ ಮತ್ತು ಉತ್ಸಾಹಿ ಆಗಿದ್ದರಿಂದ ನಮ್ಮ ಕೊಣಾಜೆಯಲ್ಲಿ ಯಾವಾಗಲೂ ನಾವು ಸಮಬಲದ ಹೋರಾಟ BJP ಮತ್ತು ಕಾಂಗ್ರೆಸ್ ನೀಡ್ತಾ ಇತ್ತು. ಈ ಬಾರಿ ನಾವು ನಮ್ಮ ಕ್ಯಾಂಡಿಡೇಟ್ ಮತ್ತು ಪಕ್ಷ ನಾವು ಗ್ಯಾರಂಟಿ ಎಲ್ಲ ಯೋಜನೆ ಎಲ್ಲ ಕೊಟ್ಟಿದ್ದರಿಂದ ನಾವು ಒಂದು 200-300 ಮತಗಳ ಒಂದು ಲೀಡನ್ನು ಇಲ್ಲಿ ಕೊಣಾಜೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಮೋದಿಯರನ್ನು 3ನೇ ಸರ್ತಿಗೆ ಪ್ರಧಾನಮಂತ್ರಿ ಮಲ್ಪನ ಪ್ರಯತ್ನ ಮಲ್ತದ ಪಂಡದ ರತ್ನಾಕರ್ ಶೆಟ್ಟಿಗಾರ್ ತಿಳಿಪಾಯರು. 2024 ಚುನಾವಣೆಯಲ್ಲಿ ನಾವು ಮೋದಿಯವರನ್ನು ಪ್ರಧಾನಿ ಮಾಡುವಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆ 100ರಲ್ಲಿ 100% ಗ್ಯಾರಂಟಿ ಇದೆ ಪ್ರಧಾನಿ ಆಗ್ತಾರೆ ಅಂತ. ಯಾಕಂದರೆ ನಮಗೆ ದೇಶ ಮುಖ್ಯ, ಜಾತಿ ಮುಖ್ಯ ಅಲ್ಲ. ದೇಶಕ್ಕಾಗಿ ನಾವು ಈ ಚುನಾವಣೆ ಆದ ಕಾರಣ ನಾವೆಲ್ಲರೂ ದೇಶಕ್ಕಾಗಿ ಮತವನ್ನು ಹಾಕಿ ಈ ಸಲ ಇನ್ನೊಮ್ಮೆ ಭರ್ಜರಿಯಾಗಿ ಮೋದಿಯವರನ್ನು ಇನ್ನೊಮ್ಮೆ ಪ್ರಧಾನಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಧನ್ಯವಾದ. ಕ್ಯಾಪ್ಟನ್ ಬ್ರಿಜೇಶ್ ಚೌಟರೇನು ಮಲ್ಲ ಅಂತರಡು ಗೆಂದಾವಡು ಪಂಡದ ರಾತ್ರ ಪಗೇಲ್ ಬೆಂತ ಪಂಡದ ಕೊಣಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಶೈಲೇಶ್ ಅಸೇಗೋಡಿ ತಿಳಿಪಾಯರು. 2024 ಲೋಕಸಭಾ ಚುನಾವಣೆಯಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟರ್ ಅವರನ್ನು ಅತ್ಯಧಿಕ ಮತಗಳಿಂದ ಜಯಗಳಿಸಬೇಕಂತೇಳಿ ನಾವು ನಮ್ಮ 115ರ ಬೂತಿನಲ್ಲಿ ಪ್ರತಿ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನದೇ ನಾವು ಕಷ್ಟಪಟ್ಟು ದುಡಿತಿದ್ದೇವೆ. ಈ ಬೂತ್ನಲ್ಲಿ ನಾವು ಕನಿಷ್ಠ ಪಕ್ಷ 700ರಿಂದ 800 ಮತಗಳನ್ನು ಬಿ ಜೆ ಪಿಗೆ ಹಾಕಿಸುವ ನಮ್ಮ ಟಾರ್ಗೆಟನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 2 ಲಕ್ಷದಿಂದ 3 ಲಕ್ಷದವರೆಗೆ ಅಧಿಕ ಬಹುಮತಗಳಿಂದ ಬ್ರಿಜೇಶ್ ಚೌಟರನ್ನು ಗೆಲ್ಲಿಸಿ ಕಳಿಸಿ ಪ್ರಧಾನಿ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವ ದಿಸೆಯಲ್ಲಿ ನಾವು ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದೇವೆ. 400ಕ್ಕಿಂತ ಹೆಚ್ಚು ಸೀಟುಗಳು ಬರುವುದು ನಮ್ಮ ನಿರೀಕ್ಷೆಯಲ್ಲಿದೆ. ಬರ್ತೇವೆ ಅಂತೇಳಿ ನಾವು ಭರವಸೆಯಲ್ಲಿಯೂ ಇದ್ದೇವೆ. ದೇಶದ ಸಂವಿಧಾನದ ರಕ್ಷಣೆಗೆ ಬೋರ್ಡಾದ ಈ ಸರ್ತಿ ಮತದಾನ ಮತದ ಪಂಡದ ಸಾಮಾಜಿಕ ಕಾರ್ಯಕರ್ತೆ ಇಸ್ಮಾಯಿಲ್ ಶಾಫಿ ಬಬುಕಟ್ಟೆ ತಿಳಿಪಾಯರು. ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹಬ್ಬದ ಭವಿಷ್ಯವನ್ನು ಕಾಪಾಡಲಿಕ್ಕೆ ಅಗತ್ಯವಿದ್ದಂಥ ಮತವಾಗಿದೆ. ಆದ್ದರಿಂದ ಮುಂದಿನ ಈ ಚುನಾವಣೆ ನಮ್ಮ ಜನಸಾಮಾನ್ಯರ ರಕ್ಷಣೆಗೆ, ಸಂವಿಧಾನ ರಕ್ಷಣೆಗೆ, ದೇಶ ರಕ್ಷಣೆಗೆ ನಾವು ಇವತ್ತು ಮಾಡಿದ ಅಂಥ ಮತದಾನವೂ ಆಗಿದೆ. ಮತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ UT ಖಾದರ್ ಅವರ ಕ್ಷೇತ್ರದಲ್ಲಿ ಅತ್ಯಧಿಕ ಮತ ಜನರು ಚಲಾಯಿಸ್ತಾರೆ. ಎಲ್ಲ 8 ಕ್ಷೇತ್ರದಲ್ಲಿ UT ಖಾದರ್ ಅವರ ಕ್ಷೇತ್ರ ಅತ್ಯಧಿಕ ಬಹುಮತದಿಂದ ಜನರು ಮತ ಹಾಕಿರುತ್ತಾರೆ. ಆದ್ದರಿಂದ ಉತ್ತಮವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ UT ಖಾದರ್ ಕ್ಷೇತ್ರ ಒಂದು ಉತ್ತಮ ಮತದಾನವಾಗಿದೆ ಎಂದು ಈ ಮೂಲಕ ನಾನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಸುದ್ದಿಗೊಂಚಲಿಗೆ ಸ್ವಾಗತ. ಏಪಲ್ದ ಲೆಕ್ಕನೆ
ಮತದಾನದ ಪ್ರಕ್ರಿಯೆಯಲ್ಲೂ ಶುಕ್ರವಾರ ಕಾಂಡ ಕೆಲವು ಕಡೆಟ್ ನಿಧಾನಗತಿ ಇಟ್ಟಿದ್ರೆ ಕೆಲವು ಕಡೆಟ್ ಬಾರಿ ಬಿಡಿಸಿಡು ತೋಜಿದು ಬರ್ತದೆ ಅಂಚನೆ ಮಾತಾ ಕಡೆಟ್ಲ ಅಕಲ ಪಕ್ಷದಕಲು ತಂಗಳ ಅಭ್ಯರ್ಥಿಲು ತಂಗಳ ಪಕ್ಷ ಗೆಂದುಳು ಬಲ್ಪನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಾಯ ನಾವು ಕೇಂದ್ರ ಬರ್ತದೆ. ಏಪಲದಲಕ ಮಲ್ಲ ಅಬ್ಬರದ ಪ್ರಚಾರ ಇಚ್ಚಿಂಡಲ ಮತದಾನದ ಉಮೇದು ಮಾತ್ರ ಹೆಚ್ಚಿನ ರೀತಿಯಲ್ಲಿ ಮಾತಾ ಕಡೆಟ್ಲ ತೋಜಿದು ಬರ್ತದೆ. ಮತದಾನದ ಉಮೇದು ತಂಕ್ಲನೇ ಅಭ್ಯರ್ಥಿ ಗೆಂದುವೆರ್ ಪನ್ಪಿನ ವಿಶ್ವಾಸದ ಕಾರ್ಯಕರ್ತೆರಡ ತೋಜಿದು ಬರ್ತದೆ. ತೊಕ್ಕೋಡು ಸಂತ ಸೆಬೆಸ್ಟಿನ್ ಶಾಲಾ ಪರಿಸರದ ಮತದಾನದ ಕಾಂಡದ ಪೊರ್ತು ಒಂತೆ ಸಾಲು ಜೋರುಡು ಇತ್ತಂಡ ಅವೆರ್ದು ಬೊಕ್ಕ ನಿಧಾನಗತಿಟ್ಟು ಸಾಗಂಡು ಪಿಲಾರ್ ಶಾಲಾ ಪರಿಸರಡು ಸಾಧಾರಣ ಗತಿಟ್ಟು ಮತದಾನ ಪ್ರಕ್ರಿಯೆ ನಡೆತಂಡು. ಮೂಲು ಪಾತ್ರ ತಿಕ್ಕಿನ ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜರು ಎಡ್ಡೆ ಮತ ಪಡೆದು ಗೆಂದೂರು ಪಡೆದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಪಾಲಿಗೆ ಬರಬೇಕಾದಂಥ ತೆರಿಗೆ ಹಣವನ್ನು ಕೂಡ ಮರುಪಾವತಿ ಮಾಡದೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡಿದ್ದಲ್ಲದೆ ಅನೇಕ ವಿಚಾರಗಳ ಬಗ್ಗೆ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮಲತಾಯಿ ಧೋರಣೆಯನ್ನು ತೋರಿಸಿಕೊಂಡು ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇದೆ. ಆ ದೃಷ್ಟಿಯಲ್ಲಿ ನಾವು ಮುಂದಿನ ಉತ್ತಮ ಆಡಳಿತವಾದ ಸುಭದ್ರ ಸರ್ಕಾರ ನಮಗೆ ಬೇಕಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಬೆಂಬಲ ನೀಡಿ ಕಾಂಗ್ರೆಸ್ ಪಕ್ಷದ ಆಡಳಿತ ಬರುವಂಥ ಆಗಿ ಅದೇ ರೀತಿ ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಜನಪ್ರಿಯ ನಮ್ಮ ಅಭ್ಯರ್ಥಿಯಾದಂಥ ಪದ್ಮರಾಜ ಆರ್ ಪೂಜಾರಿಯವರು ಒಬ್ಬ ಉತ್ತಮ ವಕೀಲರಾಗಿದ್ದುಕೊಂಡು ಒಬ್ಬ ಉತ್ತಮ ಧಾರ್ಮಿಕದ ಬಗ್ಗೆ ಒಳ್ಳೆಯ ತಿಳುವಳಿಕೆ ಇದ್ದುಕೊಂಡು ಕಳೆದ 25 ವರ್ಷಗಳಿಂದ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕ್ಷೇತ್ರದಲ್ಲಿ ಟ್ರಸ್ಟಿ ಆಗಿದ್ದುಕೊಂಡು ಅಥವಾ ಕೋಶಾಧಿಕಾರಿ ಆಗಿದ್ದುಕೊಂಡು ಇನ್ನಿತರ ಪದಾಧಿಕಾರಿಯಾಗಿದ್ದುಕೊಂಡು ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಧಾರ್ಮಿಕದ ಬಗ್ಗೆ ಬಹಳಷ್ಟು ಚಿಂತನೆ ಇರುವವರು, ಅದೇ ರೀತಿ ಉತ್ತಮ ಆಡಳಿತ ನೀಡುವ ಬಗ್ಗೆ ಕೂಡ ಉತ್ತಮ ವಿದ್ಯಾಭ್ಯಾಸ ಇರುವವರು, ಒಬ್ಬ ವಕೀಲರಾಗಿ ಜನರ ಸೇವೆ ಮಾಡಲಿಕ್ಕೆ ಕಂಕಣಬದ್ಧರಾಗಿ ನಿಂತಂಥ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ತಾವೆಲ್ಲ ಮತ ನೀಡಬೇಕು ಅಂತ ಮನವಿ ಮಾಡಿಕೊಂಡು ಈ ರಾಷ್ಟ್ರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಂಥ ನಮ್ಮ ಸಂವಿಧಾನ ಯಾವುದಿದೆ ಆ ಸಂವಿಧಾನದ ಉಳಿತಿಗಾಗಿ ತಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಆಡಳಿತ ಬರಲಿಕ್ಕೆ ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಬೇಕಾಗಿ ಮತದಾರರಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕುಂಪಲ ಶಾಲೆಡ್ಲ ಆರಾಮಡೆ ಮತದಾನ ಪ್ರಕ್ರಿಯೆ ನಡೆದೊಂದಿತ್ತು. ಮೂಲ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ತನ್ನ ಬೊಡೆದಿ ಶ್ರೀಮತಿ ಮಮತಾರನ ಒಟ್ಟಿಗೆ ಕಾಂಡನೆ ಮತ ಚಲಾವಣೆ ಮಲ್ತೇರು. ಶುಕ್ರವಾರದಾನೆ ದಾಂಪತ್ಯ ಬದುಕಿಗೆ ಪೆಚ್ಚದಿನ ಮದ್ಮಯೆ ಕೊಲ್ಯದ ಯುವ ವಕೀಲೆ ಗಣೇಶ್ ಗಟ್ಟಿ ಮದ್ಮದ ಪ್ರಕ್ರಿಯೆ ಮುಗಿಲಕ್ಕನೆ ಕುಂಪಲ ಶಾಲೆಗೆ ಬತ್ತದು ಮತದಾನ ಮಲ್ತದು ತನ್ನ ಕರ್ತವ್ಯ ಪ್ರಜ್ಞೆ ತೋಚಾದ ಇಂದೊಂಜಿ ಅಪೂರ್ವ ಅವಕಾಶ ಪಂಡ ತೆರಿಪಾಯರು. ಲೋಕಸಭಾ ಚುನಾವಣೆ 2024 24 ಎರಡನೇ ಹಂತದ ಮತದಾನ ರಾಜ್ಯ ಹಾಗೂ ದೇಶದ ಎಲ್ಲ ಕಡೆ ನಡೀತಾ ಇದೆ. ಈ ಚುನಾವಣಾ ಮಹಾ ಹಬ್ಬದಲ್ಲಿ ನಾನು ಕೂಡ ಇವತ್ತು ಪಾಲ್ಗೊಂಡಿದ್ದೇನೆ. ನಾನು ಎನಿಸಿರಲಿಲ್ಲ ಮದುವೆ ಆಗಿ ಬಂದು ನಾನು ಚುನಾವಣೆಯಲ್ಲಿ ಮತದಾನ ಮಾಡ್ತೇನೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಅದು ಯಾವೊಂದು ಸುಸಂದರ್ಭ ಸಿಕ್ಕಿದೆ ನನಗೆ. ಈ ಅವಕಾಶವನ್ನು ಕೊಟ್ಟಂತಹ ಚುನಾವಣಾ ಇಲಾಖೆಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂತ ಹೇಳಿದರೆ ಅವರು ನನ್ನ ಮದುವೆ ದಿವಸ ಎಲೆಕ್ಷನನ್ನು ನಿಗದಿ ಮಾಡಿಸಿದ್ರೆ ನನಗೆ ಅವಕಾಶ ಸಿಗ್ತಿರಲಿಲ್ಲ. ಮೊದಲಿಗೆ ಅವರಿಗೆ ಆಭಾರಿಯಾಗಿದ್ದೇನೆ. ಮತ್ತು 2024 ಭವ್ಯ ಭಾರತವನ್ನು ಕಟ್ಟಲು ಒಬ್ಬ ಅತ್ಯುತ್ತಮವಾದ ಪ್ರಧಾನಮಂತ್ರಿ ಆಯ್ಕೆ ಮಾಡುವ ಉದ್ದೇಶಕ್ಕೋಸ್ಕರ ಮತದಾನ ಮಾಡಿದ್ದೇನೆ. ಭಾರತದ ಎಲ್ಲ ಸತ್ಪ್ರಜೆಗಳಲ್ಲಿ ವಿನಂತಿ ಇಷ್ಟೇ, ಎಲ್ಲರೂ ತಮ್ಮ ಮತದಾನವನ್ನು ಮಾಡಿ, ಯಾರು ಕೂಡ ಮತದಾನ ಮಾಡದೇ ಇರಬೇಡಿ. ಎಲ್ಲರೂ ಕೂಡ ತಮ್ಮ ಮತದಾನವನ್ನು ಚಲಾಯಿಸಿ ಉತ್ತಮ ಭಾರತವನ್ನು ನಿರ್ಮಿಸಲು ನಾವೆಲ್ಲರೂ ಸಹಕಾರಿಯಾಗೋಣ. ಆ ಮೂಲಕ ಭದ್ರ ಭಾರತಕ್ಕೆ ಬುನಾದಿಯಾಗಿ ನಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡೋಣ. ಎಲ್ಲರೂ ಕೂಡ ಮತದಾನ ಮಾಡುವ. ಸಂಜೆ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ಇದೆ. 6 ಗಂಟೆವರೆಗೆ ಮತದಾನ ಇದೆ. ಆ ಮತದಾನದಲ್ಲಿ ಎಲ್ಲರೂ ಕೂಡ 18 ವರ್ಷ ಯಾರಿಗೆಲ್ಲ ಆಗಿದೆ ಅವರೆಲ್ಲರೂ ಭಾಗವಹಿಸಿ ಆ ಮೂಲಕ ಚುನಾವಣೆಯಲ್ಲಿ ನಮ್ಮ ಮತದಾನ ಹಕ್ಕನ್ನು ಚಲಾಯಿಸೋಣ. ಆ ಮೂಲಕ ಭವ್ಯ ಭಾರತವನ್ನು ಕಟ್ಟಲು ನಾವೆಲ್ಲರೂ ಶ್ರಮ ಪಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೋಟಿಕಾ ಸ್ಟೆಲ್ಲಾ ಮೇರಿ ಶಾಲೆಡ್ ಬಿಜೆಪಿದ ಚಂದ್ರಶೇಖರ್ ಉಚ್ಚಿಲ್, ಯಶವಂತ್ ಅಮೀನ್, ರವಿಶಂಕರ್ ಸೋಮೇಶ್ವರ ಪಾತೆರೊಂದು ತಂಕ್ಲೆ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಲ್ಲ ಅಂತರಡಿ ಗೆಂದುನ ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲಿ ಕೂಡ ಇವತ್ತು ಎಲ್ಲ ಭಾಗಗಳಲ್ಲಿ ಕೂಡ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ 28ಕ್ಕೆ 28 ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಮಿತ್ರ ಪಕ್ಷ JDS ಸೇರಿ ಬರ್ತದೆ ಅನ್ನುವಂಥದ್ದು ಕೂಡ ಸಮೀಕ್ಷೆ ಇದೆ. ಇವತ್ತು ದೇಶದಲ್ಲಿ 400ಕ್ಕಿಂತ ಮೇಲೆ ಇವತ್ತು ಸೀಟುಗಳು ಗೆದ್ದು ನಮ್ಮ ನರೇಂದ್ರ ಮೋದಿಯವರು ಏನು ಒಳ್ಳೆಯ ಕಾರ್ಯಕ್ರಮಗಳಿಗೆ ಹೆಜ್ಜೆಯನ್ನು ಇಟ್ಟಿದ್ದಾರೆ.
ವಿಕಸಿತ ಭಾರತವನ್ನು ಇವತ್ತು ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಮ್ಮ ಇಡೀ ದೇಶದಲ್ಲಿ ಆಗುವಂಥದ್ದನ್ನು ಕಾಣುವಾಗ ನಾವೆಲ್ಲ ಪುಣ್ಯವಂತರು. ನರೇಂದ್ರ ಮೋದಿ ಅಂತ ಒಬ್ಬ ಧೀಮಂತ ನಾಯಕ ನಮ್ಮ ದೇಶಕ್ಕೆ ಪ್ರಧಾನಿಯಾಗಿ ಸಿಕ್ಕಿರುವಂಥದ್ದು. ಕಳೆದ 10 ವರ್ಷಗಳಲ್ಲಿ ಇವತ್ತು ಮಾಡಿರ್ತಕ್ಕಂಥ ಕೆಲಸ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ಖಾಲಿ ಭಾರತ ಮಾತ್ರ ಅಲ್ಲ, ಜಗತ್ತೇ ಮೆಚ್ಚುವಂಥ ಒಬ್ಬ ನಾಯಕನಾಗಿ ಹೊರಹೊಮ್ಮಿದ್ದು ನಾವೆಲ್ಲ ಭಾಗ್ಯವಂತರಂತ ಹೇಳಲಿಕ್ಕೆ ನಮಗೆ ಭಾರಿ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ಇವತ್ತು ಭಾರತದಲ್ಲಿ ಒಳ್ಳೆಯ ಮಾರ್ಗ ಇರ್ಬೋದು, ನೀರಿನ ವ್ಯವಸ್ಥೆಗಳಿರ್ಬೋದು, ಈ ದೇಶದ ಗಡಿಯನ್ನು ಕಾಯುವ ಯೋಧರಿಗೂ ಕೂಡ ಒಳ್ಳೆಯ ವ್ಯವಸ್ಥೆಗಳನ್ನು ವೆಫನನ್ನು ಕೊಟ್ಟು ಈ ದೇಶ ಒಳ್ಳೆಯ ರೀತಿಯಲ್ಲಿ ರಕ್ಷಣೆ ಮಾಡುವಂಥ ಅದಕ್ಕೆ ಪೂರ್ಣ ಪ್ರಮಾಣದ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಇವತ್ತು ಬ್ರಿಜೇಶ್ ಚೌಟ ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡುವಂಥ ಒಂದು ಉತ್ಸಾಹಿ ತರುಣ. ಅವರಿಗೆ ಎಲ್ಲ ಅಮೂಲ್ಯವಾದ ಮತಗಳನ್ನು ಎಲ್ಲ ಕಡೆಗಳಲ್ಲಿ ಹೇಳಿದಾಗ ನಮ್ಮ ಅಮೂಲ್ಯವಾದ ಮತ ನಾವು ಖಂಡಿತವಾಗಿಯೂ ಬ್ರಿಜೇಶ್ ಚೌಟ ಅವರಿಗೆ ಕೊಡ್ತೇವೆ, ನರೇಂದ್ರ ಮೋದಿಯವರ ಆ ಕೈಯನ್ನು ಬಲಪಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾ ಇದ್ದಾರೆ. ಭಾರಿ ಸಂತೋಷ ಆಗ್ತಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ರಂಗೇರುವ ಸಂದರ್ಭ. ಈ ಸಂದರ್ಭದಲ್ಲಿ ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದ 210 ಬೂತ್ಗಳನ್ನು ಭಾಗಶಃ ಪ್ರವಾಸ ಮಾಡಿದ್ದೇನೆ. ಇವಾಗ ಬೆಳಿಗ್ಗೆ 7 ಗಂಟೆಯಿಂದ ಶುರುವಾದಂಥ ಈ ಒಂದು ಮತದಾನ ತುಂಬ ಚೆನ್ನಾಗಿ ನಡೆಯುತ್ತಿದೆ. ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಂತೂ ತುಂಬ ಉತ್ಸಾಹದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದನೇದಾಗಿ ಹೇಳಬೇಕಿದ್ರೆ ಎಲ್ಲ ಬೂತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಏಜೆಂಟ್ಗಳು 5:30 ಗಂಟೆಗೇ ಬೂತಿನ ಒಳಗೆ ಹೊಕ್ಕು ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಸರಿಸುಮಾರು 7 ಗಂಟೆಗೇ ಒಂದು ಮತದಾನ ಶುರುವಾಗಿದೆ. ಈಗಾಗಲೇ ಒಂದು 20-30% ಹೆಚ್ಚು ಮತದಾನಗಳು ಆಗಿವೆ. ಹಾಗಾಗಿ ಎಲ್ಲ ಹೋದ ಬೂತ್ಗಳಲ್ಲಿ ಕೂಡ ಒಂದು ಉತ್ಸಾಹದ ವಾತಾವರಣ. ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಪರವಾಗಿ ಒಲವಿರುವಂಥದ್ದನ್ನು ಕಂಡಿದ್ದೇನೆ. ಹಾಗಾಗಿ ಮುಂದಿನ ಈ ರಿಸಲ್ಟ್ ಬರುವಾಗ ಈ ಚುನಾವಣೆಯಲ್ಲಿ ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ವಿಜಯ ಗಳಿಸುವ ಎಲ್ಲ ಲಕ್ಷಣಗಳಿವೆ. ಭಾರತ ದೇಶದ ಸಾರ್ವತ್ರಿಕ ಚುನಾವಣೆ ಇಂದು ದಕ್ಷಿಣ ಜಿಲ್ಲೆಯಲ್ಲಿ ನಡೀತದೆ. ನಮ್ಮ ನಿವೃತ್ತ ಸೇನಾನಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರನ್ನು ಅತ್ಯಧಿಕ ಮತದಿಂದ ಗೆಲ್ಲಿಸಲು ಎಲ್ಲ ಮತದಾರರು ಕೂಡ ಉತ್ಸಾಹದಿಂದ ಎಲ್ಲ ಬೂತ್ಗಳಿಗೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ವಿಶ್ವ ಕಂಡಂತಹ ಶ್ರೇಷ್ಠ ನಾಯಕ ಶ್ರೀ ನರೇಂದ್ರ ಮೋದಿಜಿಯವರನ್ನು 3ನೇ ಬಾರಿಗೆ ನಮ್ಮ ದೇಶದ ಗದ್ದುಗೆಯಲ್ಲಿ ಕೂತುಳಿಸುವಂತಹ ಈ ಒಂದು ಚುನಾವಣೆಯಲ್ಲಿ ಮತದಾರರು ಹೆಚ್ಚಿನ ಉತ್ಸಾಹದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಉತ್ತಮ ರೀತಿಯ ಮತವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದೀಗ ಸುಮಾರು ಹೆಚ್ಚಿನ ಮತದಾನ ಮಾಡಿ ಹೋಗಿರುವಂಥದ್ದು. ಇನ್ನು ಸಂಜೆ 6 ಗಂಟೆ ತನಕ ಮತದಾನ ನಡೆಯಲಿಕ್ಕಿದೆ. ಮಾಡೂರು ಸರ್ಕಾರಿ ಶಾಲೆ, ಉಚ್ಚಿಲ ಬೋವಿ ಶಾಲೆ ಇಂಚ ಮಾತಾ ಕಡೆಟ್ಲ ಹೆಚ್ಚಿನ ರೀತಿಯ ಮತದಾನ ಪ್ರಕ್ರಿಯೆ ತೋಜದು ಬತ್ತಂಡು. ಉಚ್ಚಿಲ ಭಗವತಿ ಶಾಲೆಡು ಸೋಮೇಶ್ವರ ಪುರಸಭಾ ಮಾಜಿ ಅಧ್ಯಕ್ಷರು ರಾಜೇಶ್ ಉಚ್ಚಿಲ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಉದಯಕುಮಾರ್ ಶೆಟ್ಟಿ ಸೊಲಂಜೀರ್ ಬಿಜೆಪಿ ಗೆಂದುನಿಟ್ಟು ಸಂಶಯ ಈಜಿ ಪಂಡ ತೆರಿಪಾಯರು. ಅಭಿವೃದ್ಧಿಯ ಹರಿಕಾರ ಎನ್ನುವ ನೆಲೆಯಲ್ಲಿ ಅವರು ಕೂಡ ಈ ಸರಿ ಸಂಸತ್ತಲ್ಲಿ ಒಂದು ಸದಸ್ಯರಾಗಲಿಕ್ಕೆ ಹುಮ್ಮಸ್ಸಿನಲ್ಲಿದ್ದಾರೆ. ಅದು ಖಂಡಿತವಾಗಿ ಆಗ್ತಾರೆ ಅನ್ನುವ ಭರವಸೆ ನಮ್ಮಲ್ಲಿದೆ. ಅದೇ ರೀತಿ ಯಾವುದೆಲ್ಲ ರಾಜ್ಯ ಸರ್ಕಾರದ ಬೇಡಿಕೆಗಳು, ಆ 5 ಗ್ಯಾರಂಟಿಗಳು ಎಲ್ಲ ಸುಳ್ಳು ಅನ್ನುವ ರೀತಿಯಲ್ಲಿ ಬರುವುದಾದರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಜಿಲ್ಲೆಯಲ್ಲಿ ಎಷ್ಟು ಮತಗಳು ಬರ್ತಾರೆ ಅನ್ನುವ ನೆಲೆಯನ್ನು ನೋಡಬೇಕಿದ್ರೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಅನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಕೌನ್ಸಿಲರ್ ಉದಯ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ನವೀನ್ ಅವರಿದ್ದಾರೆ. ನಮ್ಮ ಮಾಜಿ ಉಸ್ತುವಾರಿ ಅವರು ನಮ್ಮ ಕೋಟೆಕಾರ ರಮೇಶ್ ಕೊಂಡನವರಿದ್ದಾರೆ. ಅದೇ ರೀತಿ ಸಂಪತ್ ಅವರಿದ್ದಾರೆ. ಎಲ್ಲ ನಮ್ಮ ಕಾರ್ಯಕರ್ತರು, ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆಯ ಎಲ್ಲ ಸದಸ್ಯರು, ಅದೇ ರೀತಿ ಕೋಟೆಕಾರ್ನ ಎಲ್ಲ ಪುರಸಭೆಯ ಸದಸ್ಯರು ಈ ಜೋಡಣೆಯಲ್ಲಿ ಇಟ್ಟುಕೊಂಡು ಅತ್ಯಧಿಕ ಮತವನ್ನು ಕೋಟೆಕಾರ ಸೋಮೇಶ್ವರಲ್ಲಿ ಕೊಡುವಂಥ ಕೆಲಸಗಳನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅನ್ನುವ ಇಚ್ಛೆಯನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ ಕಾಂಗ್ರೆಸ್ ಗೆಲ್ಮೆದ ಬಗ್ಗೆ ತೆರಿಪಾಯರು. ಇನ್ನು ದಕ್ಷಿಣ ಕನ್ನಡ ಕ್ಷೇತ್ರಗೂ ಕಾಂಗ್ರೆಸ್ ಅಭ್ಯರ್ಥಿಯಾದ ಪದ್ಮರಾಜರು ಹೊಂದಿದ್ದೇರು. ಒಂಜಿ ಭಾರಿ ಖುಷಿತ ವಿಷಯ ದಯಪಂಡ ಪದ್ಮರಾಜರು ಇನಿ ಒಂಜಿ ಎಡ್ಡೆ ಪುದರ್ ಪಡೆ ನಂಚಿನ ಒಂಜಿ ವ್ಯಕ್ತಿ
ನಮ್ಮ ಜನಾರ್ದನ ಪೂಜಾರನ ಶಿಷ್ಯರಾದಿದ್ದು ಆರ್ನ ಆದರ್ಶನ ಪೂರ ಪಾಲನೆ ಮಂತೊಂದಿತ್ತದು ಐತೊಟ್ಟಿಗೆ ನಮ್ಮ ಉಳ್ಳಾಲ ಕ್ಷೇತ್ರದ ಯುಟಿ ಖಾದರ್ನ ಆಪ್ತ ಮಿತ್ರರಾದಿದ್ದು ಆರ್ನ ಆದರ್ಶನ ಪಾಲನೆ ಮಲ್ತದು ನಮ್ಮ ಮಾತೆಲ್ಲ ಒಂಜೆ ಜಾತಿ ಧರ್ಮ ಇಜ್ಜೆ ಅಂದ್ರೆ ಒವೇ ಒಂಜಿ ದೇವಸ್ಥಾನ ಉಪ್ಪಡು ಒವೇ ಒಂಜಿ ಮಂದಿರ ಮಸೀದಿ ಅತ್ರ ಚರ್ಚ್ ಉಪ್ಪಡು ಅವಳು ಪೂರ ನಮ್ಮ ಮಾತ ಒಂಜೆ ಪಂಪಿನ ಭಾವನೆಡು ಇನಿ ಆರು ಉಳ್ಳರು ಅಂಚಾತ್ರ ದಕ್ಷಿಣ ಕನ್ನಡಗೂ ತಿಕ್ಕಿನಂಚಿನ ಈ ಕಾಂಗ್ರೆಸ್ ಅಭ್ಯರ್ಥಿ ಇನಿ ಹೆಚ್ಚಿನ ಒಂಜಿ ಓಟುಡು ವಿನ್ನಾಪೇರು ಪಂಪಿನಂಚಿನ ಆಶಯ ಎಂಕ್ಲೆಗುಂಡು ಅಂಚನೆ ಕೊಲ್ಯ ಕುಲಾಲ ಭವನೋಡು ನಡತಿನ ಮದಿಮೆಡೆ ಮದ್ಮಯ ಮದ್ಮಲು ರಡ್ಡು ಜನಲ ತಂಕ್ಲು ಮತದಾನ ಮಲ್ತದೆ ಮದಿಮೆಗೆ ಬೈದಿ ಪಂಡ ತೆರಿಪಾಯರು ಕೊಲ್ಯ ಲೋಕಯ ಪಾಲದ ರಾಮಚಂದ್ರ ಭವಾನಿ ದಂಪತಿಲಿನ ಮಗೆ ಪ್ರಸನ್ನ ರಾಜ್ ಬೊಕ್ಕ ಚೊಕ್ಕಬೆಟ್ಟುದ ಶಂಭು ಬೊಕ್ಕ ಪೂರ್ಣಿಮಾ ದಂಪತಿಲಿನ ಮಗಲು ಭಾವನ ಮದಿಮೆದ ಅಮಸರಡ್ಲ ಮತದಾನ ಮಲ್ಪೆರೆ ಮಲತೀಜ ಪಂಡ ತೆರಿಪಾಯರು ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ದೇಲಂತಬೆಟ್ಟು ಶಿಬರೂರದ ಶ್ರೀ ಕೊಡಮಣತಾಯ ದೈವಸ್ಥಾನಡು ಶ್ರೀ ಉಳ್ಳಾಯ ಶ್ರೀ ಕೊಡಮಣತಾಯ ಬಕ ಪರಿವಾರ ದೈವಲೆಗೆ ಬ್ರಹ್ಮಕುಂಭಾಭಿಷೇಕದ ಸಂಭ್ರಮಲು ಶುಕ್ರವಾರ ಕಾಂಡೆ ಬರಿ ಗರ್ದದು ಭಕ್ತಿ ವಿಜೃಂಭಣೆ ನಡೆತನು. ಮಣ್ಣೆ ಮರ್ದು ಉಗ್ಗೆಲ್ದ ನೀರೇ ಅಮೃತಕ್ಕೆ ಸಮಾನ ಪಂಪಿ ನೆಗಳ್ತಿನ ಪಡೆಯಿನ ಭಾರಿ ಕಾರಣಿಕತದ ಕ್ಷೇತ್ರ ಕುಡ್ಲ ದೇಲಂತಬೆಟ್ಟು ಶಿಬರೂರದ ಶ್ರೀ ಉಳ್ಳಾಯ ಶ್ರೀ ಕೊಡಮಣಿತಾಯ ಬಕ ಪರಿವಾರ ದೈವಲೆಗೆ ಬ್ರಹ್ಮ ಕುಂಭಾಭಿಷೇಕದ ಸಂಭ್ರಮಲು ಶುಕ್ರವಾರ ಕಾಂಡೆ ನಡೆತನು. ಜೀರ್ಣೋದ್ಧಾರ ನವೀಕರಣ ಬೇಲೆಡು ಹೊಸ ದೇಕಿನ ಪಡೆಯಿನ ಶ್ರೀ ಕ್ಷೇತ್ರ ಶಿಬರೂರುಡು ಕರಿ 22 ತಾರೀಕು ಸೋಮವಾರದ್ದು ಬ್ರಹ್ಮ ಕಲಶದ ವೈದಿಕ ವಿಧಿಕುಲು ಶುರುವಾದ ಶುಕ್ರವಾರ ಕಾಂಡೆ ಬ್ರಹ್ಮ ಕುಂಭಾಭಿಷೇಕದ ವಿಧಿಕುಲು ಶುರುವಾಂಡು ಕಾಂಡೆ 10:45 ಮಿಥುನ ಲಗ್ನದ ಎಡ್ಡೆ ಮುಹೂರ್ತಡು ಶ್ರೀ ಉಳ್ಳಾಯ ಶ್ರೀ ಕೊಡಮಣಿತಾಯ ಬಕ ಪರಿವಾರ ದೈವಲೆಗೆ ಸಹಸ್ರ ಕಲಶಾಭಿಷೇಕ ಸಹಿತ ಬ್ರಹ್ಮ ಕುಂಭಾಭಿಷೇಕಗಳು ನಡೆತದು. ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ನಡೆತನು. ಮಠದ ಗುಡ್ಡೆಂದು ಬಂದು ಮತ್ತಿತ್ತಿನ ಮಾಯ ಯಾನು ಏರಿ ಕೊಡಿ ವೈಪಿ ಬಂಡಿ ಬಂದ್ಬಿಡಿ ಅಮ್ಮದಿಂದ ಉತ್ಸವಂ ತಂದು ಮಕ್ಕಳು ಒಂದು ಕೊಟ್ಟು ವಿಷಯವ ಆ ರೀತಿ ಇರುವಂತಹ ಸ್ವಾಮಿಗಳ ಮಾಯಗಳ ಮಾತಾಡೋದು ಜೋಗಿತ್ತಿನ ನಮ್ಮ ಮಾನಿಗಳು ಪುಣ್ಯ ಆತ್ಮೀಯ ದೇವರ ಕತ್ತಿನ ಸತ್ಯಗಳು ಮಂತ ಇಲ್ಲ ಅದೇ ಮಲ್ಪನು ಕೊಡ್ಚಿ ಕೊಟ್ಟಡು ಅತೀ ಸಂತೋಷ ಬಿಡಿ ಈ ಬರ್ತರು ಸ್ವಾಮಿ ಕೊಡ ಬಂದಾಯ ಸಾಯಂಕಾಲ ದೇವರ ಕನ್ನ ಸ್ವಲ್ಪ ಕಾಲು ಮುಚ್ಚಿಗೆ ಯೋಗಗಳು ಕೊಡು ಹೆಂಗೆಲ್ಲ ಬಂದಿದೆ ಇಲ್ಲ ಗೆತ್ತ ನೋಡು ಕೇಳೋಡು ಬಂದ ಅಪೇಕ್ಷೆ ಒಂದು ಜಾನುವಾಯ ಈ ಪಟ್ಟೂರು ಯಾರು ಮಕ್ಕಳು ಮುಜಿಗಳಿಗೆ ಯೋಗ ಮತ್ತಿಚ್ಚಿಗಳ ಪಟ್ಟುಗಳ ವಿಷಯದ ಜನಗಳಿಗೆ ವಿಷಯ ಮಾತನ್ನ ಮೂರ್ತನ ಕೈ ಕೊಡೋದು ಆಪಿನ ಕಟ್ಟಣಿಗಳ ಕಟ್ಕೊಂಡು ನನ್ನ ಪಾಸ್ಪೋರ್ಟ್ ಇವರ ಗೊತ್ತಿನಾಯ
ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ, ಬ್ರಹ್ಮಕಲಶೋತ್ಸವ, ಆಡಳಿತ ಸಮಿತಿ, ಅರ್ಚಕ ವೃಂದ, ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ವಿಲಯದಾರರು, ಪರಿಸರದ ಗುತ್ತು ಮನೆತನದಗಳು, ಗ್ರಾಮದ ಪತ್ತು ಸಂಸ್ಥೆಯರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟುದ ದಿವಂಗತ ಗುರುವಪ್ಪರನ ಬಡಿದಿ ದಿವಂಗತ ಕಮಲ ತೊಕ್ಕೋಟು ಇಂಬೆರ್ನ ಸದ್ಗತಿದ ಉತ್ತರ ಕ್ರಿಯೆ ಅಂಚನೆ ನುಡಿನಮನ ಕಾರ್ಯಕ್ರಮಲು ಕುಡ್ಲದ ಟಿವಿ ರಮಣಪೈ ಸಭಾಂಗಣಡು ಗುರುವಾರ ಮಧ್ಯಾಹ್ನ ನಡೆತನು. ತೊಕ್ಕೋಟುದ ದಿವಂಗತ ಗುರುವಪ್ಪರನ ಬಡಿದಿ ಇಂಚುಗು ಅಗಲ್ದು ಪೋಯಿನ 85 ವರ್ಷ ಪ್ರಾಯದ ಕಮಲ ತೊಕ್ಕೋಟು ಇಂಬೆರ್ನ ಸದ್ಗತಿ ಕಾರ್ಯಕ್ರಮಲು ಕುಡ್ಲ ನವಭಾರತ್ ವೃತ್ತದ ಕೈತಲ್ದ ಟಿವಿ ರಮಣಪೈ ಸಭಾಂಗಣಡು ಗುರುವಾರ ಮಧ್ಯಾಹ್ನ ನಡೆತನು. ಇಂಬೆರ್ನ ಬಗೆಟ್ ನುಡಿನಮನದ ಪಾತೆರ ಪಂಡಿನ ಪೊಸಕುಳದ ವಿದ್ಯಾಧರ್, ವಾತ್ಸಲ್ಯಮಯಿ ಅಪ್ಪೆ ಆದ ಶ್ರೀಮತಿ ಸುಕನ್ಯಾ, ಶ್ರೀಮತಿ ಸರೋಜಾ, ಶ್ರೀಮತಿ ಪೂರ್ಣಿಮಾ, ಪ್ರವೀಣ್ ಬೊಕ್ಕ ಭರತ್ ರಂಗೋಲಿ ಇಂಚ 5 ಜನ ಜೋಕ್ಲೆಯನ್ನು ಪಡೆದು ಎನ್ಮ ಪುಳ್ಳಿಯಲ್ಲೂ ಮೂಜಿ ತಳ್ಳಿಯಲ್ಲಿನ ಪಡೆಯಿನ ಶ್ರೀಮತಿ ಕಮಲಾ ತೊಕ್ಕೋಟು 85 ವರ್ಷದ ಸಾರ್ಥಕ ಬದುಕನ್ನು ಪಡೆಯಿನಾರು ಪಡೆದು ಶ್ರದ್ಧಾಂಜಲಿ ಅರ್ಪಿಸಾಯಿರು. 14 ತಾರೀಕಿನ ಮುರಾಳಿ ನಮ್ಮನ್ನು ಅಗಲ್ದು ದೇವರನ್ನ ಪಾದ ಸೇರಿದರು. 85 ವರ್ಷ ಪ್ರಾಯದ ದಿಂಜಿದ ಬದುಕನ್ನು ತೋದು ಜೋಕುಲು ಪುಳ್ಳಿಯನ್ನು ಪಿಜ್ಜಿಯನ್ನು ಪೂರ ತೋದು ಎಡ್ಡೆ ಸಂಸಾರದ ನಡುಟು ಬದುಕಲು ಅಗಲ್ದು ಪೋಯಿನಾರನ್ನ ಆ ಒಂದು ನೆಲೆಪುರು ಮಾಡ್ಕೊಂಡು ಒಂದು ನಮ್ಮ ಕರ್ತವ್ಯ. ನಮ್ಮ ಬದುಕನ್ನು ಪನ್ನಗ ಪರ್ವ ಜಲ ಮರಣಸ್ಯ ಜೀವನಂ ಜಾತಸ್ಯ ಮರಣಂ ಧ್ರುವಂ ಪಂಡ ಪುಟ್ಟಿನಂಚಿನ ಮನುಷ್ಯ ಸೈಪುನವು ನಿಶ್ಚಿತ, ಪುಟ್ಟು ಪಂಪಿನವು ಆಕಸ್ಮಿಕ, ಹಣ ಮರಣ ಪಂಪಿನವು ಪ್ರತಿಯೊರಿಯಾಗಿನ ಒಂದು ನಿಶ್ಚಿತ. ಆ ಅಂಚಿನ ಜಲ ಮರಣಸ್ಯ ಜೀವನ ಪಂಡ ಪುಟ್ಟು ಸಾವುದ ನಡುತ ಬದುಕೆಂಚಿನ ಪಂಪಿನವು ನಮ್ಮ ನೆನಪು ಮನ್ಪುಣಂಚಿನ ಇಲ್ಲದಕ್ಕೆಲ್ಲ ಒಂದು ಕರ್ತವ್ಯದ ಬೇಲೆ. 85 ವರ್ಷದ ದಿಂಜಿದ ಬದುಕನ್ನು ಪಂಡಗ ಸರಿಸುಮಾರು 45 ವರ್ಷ ಪ್ರಾಯಗಳು ಖಂಡನೆಯನ್ನು ಕಳೆವೊಂದು ಪಂಡ ತನ್ನ ಒಡನಾಡಿನ ಕಳೆವೊಂದು 5 ಜೋಕಲೆಯನ್ನು ಸಾಂಕದು ಮಲ್ಲ ಮಂತಿನ ಒಂದು ಮಲ್ಲ ಜೀವ ಕೀರ್ತಿಶೇಷ ಕಮಲ ಇಮ್ಮೆಲ್ಲವರು ಆ ಎಲ್ಲಿಯ ಪ್ರಾಯಗಳು ಪಂಡ ನಡು ಪ್ರಾಯಗಳು ಖಂಡನೆ ಅಗಲ್ದು ಬೋಡಲ್ಲ ಆ ಜೋಕಲೆಯನ್ನು ಮಲ್ಲ ಮನ್ಪುಣಂಚಿನ ಹೊಣೆಗಾರಿಕೆಯನ್ನು ವಹಿಸೊಂದು ಕೇವಲ ಮಲ್ಲ ಮನ್ಪುನಿ ಮಾತ್ರ ಹತ್ತು ಅಕ್ಲೇನೊಂದು ಸಮಾಜದ ಯೋಗ್ಯ ಸ್ಥಾನಮಾನವು ಅಕ್ಲಿಗೆ ಎಡ್ಡ ವಿದ್ಯಾಬುದ್ಧಿನ ಕೊಡ್ದು ಯೋಗ್ಯ ಸ್ಥಾನಮಾನನು ಒದಗಾವನಂಚಿನ ಬೇಲೆನು ಬಂದದು. ಆ ಮಾತ ತೃಪ್ತಿನ ತನ್ನ ಬದುಕಿಡು ತೂದು ಮಾತಾ ಜೋಕಲಿಗೆ ಮದಿಮೇನು ಬಂದದು. ಆ ಜೋಕುಲ್ಲ ಪುಳ್ಳಿಯಲ್ಲಿ ತೂದು ಆ ಜೋಕುಲ್ಲ ಪಿಜ್ಜೆಯಲ್ಲಿ ತೂದು ಪುರ ಬೊಳೆಯಿನಾರು 5 ಜೋಕುಲು ಮೇರೆಗೆ ಮೇರೆ ಕೀರ್ತಿ ವಿಶೇಷ ಗಂಗೆಯ ಮುಖ ಭಾಗಿ ದಂಪತಿಗಳ ಸುಪುತ್ರಿಯಾದ 3 ಜನ ಮೆಗ್ಗಿಯಲ್ಲೂ ఒక 2 ಜನ ಮೆಗ್ಗಿಯಲ್ಲಿಗೆ ಒಂದು ತುಂಬ ಸಂಸಾರದ ನಡುವೆ ಪುಟ್ಟದು ಗುರುವಪ್ಪ ಮಲ್ಪಿನಾರೇನು ಖಂಡನೆಯನ್ನು ಪಡೆದು ಅತ್ತಾವರು ತನ್ನ ಬಾಲ್ಯವನ್ನು ಕಳೆದು ಅಡಿಪಕ್ಕ ತೊಕ್ಕೊಡುವುದ ಅಣ್ಣ ನಮ್ಮ ಕೃಷ್ಣನಗರದ ಕೈತಾಂಡು ಬತ್ತದ ನೆಲೆ ಹೊತ್ತದು ತನ್ನ ತುಂಬ ಸಂಸಾರದ ನಡುಟು ಶ್ರೀಮತಿ ಸುಕನ್ಯಾ, ಶ್ರೀಮತಿ ಸರೋಜಾ, ಶ್ರೀಮತಿ ಪೂರ್ಣಿಮಾ ಪಡೆದ 3 ಪುಣ್ಯ ಜೋಕುಳು, ಶ್ರೀ ಪ್ರವೀಣ್ ಪಕ್ಕ ಶ್ರೀ ಭರತ್ 2 ಆಳು ಜೋಕುಳು ಇಂಚ 5 ಜೋಕುಲಿನ ಕೊರಳುಡೆ ಗೊಳೆಪಾದ ಒಂಜಿ ವಾತ್ಸಲ್ಯಮಯಿ ಅಪ್ಪೆ ಆದ ಮಮತಾಮಯಿ ಒಂಜಿ ಮಾತೆರೆಗಳ ಬೋಡಿತಿನರಾದ ತನ್ನ ಸಂಸಾರ ತನ್ನ ಕುಟುಂಬ ಮಾತೆರೆಲ್ಲ ಎಡ್ಡೆಡುವುದು ಸರಳ ಸಜ್ಜನಿಕೆಡು ಎಡ್ಡ ರೀತಿಯ ಒಂದು ಸಾರ್ಥಕ ಬದುಕನ್ನು ತೂಗಿನಾರು ಸಾರ್ಥಕ ಬದುಕನ್ನು ಅನುಭವಿಸದು ನಾವು ಪಲ್ಪ ಬಾಳಿ ಬೆಳಗಿದವರು ಅಂಚಿನ ಒಂದು ಬಾಳು ಬೆಳಗಿನ ಅಂಚಿನ ಒಂದು ವ್ಯಕ್ತಿತ್ವವನ್ನು ಪಡೆದು ಇನಿಕಾದಾಗ ನಮ್ಮನ್ನು ಅಗಲ್ದು ಪೋತೇರು 85 ವರ್ಷ ಪ್ರಾಯವನ್ನು ಸಂದದು ಆ ರೀತಿ ಪರಲೋಕ ಸೋತೇರು ಅನ್ನ ದಿವ್ಯಾತ್ಮಗೂ ಸದ್ಗತಿ ತಿಕ್ಕೊಂಡು ಪಂಡನಂಚಿನ ಎಡ್ಡೆ ಪುಣ್ಯಕ ಪರಿಸರವನ್ನು ಹೋಗೋದು ಎಂಚ ಕೀರ್ತಿ ವಿಶೇಷ ಕಮಲ ಇವೆಲ್ಲ ತಾನು ಬೆಳಗದು ತನ್ನ ಪರಿಮಳದ ಆ ಒಂದು ನೆನಪನ್ನು ಕೊಡ್ದು ನಮ್ಮನ್ನು ಅಗಲ್ದು ಹೋಗ್ತಾರ ಅನ್ನ ನೆನಪು ನಮಗೆ ಶಾಶ್ವತವಾದ ಉಪ್ಪೋಡು ಅನ್ನ ನೆನಪುಡು ಈ ಒಂದು ಮರಣ ಅವು ಪರಿಸರ ಬಳೆಪಾಯಿನ ಕಾಪಡು ಆ ಮರಣ ತಮ್ಮ ತಂಕಲ ಎಲ್ಲಾಡು ಬಳೆಪಾದು ಆ ಮರಣ ಬಳೆಪವನಿಗೆ ಮಾತ್ರ ಇನ್ನು ಜಾಗ್ರತೆ ಇಟ್ಕೊಂಡು ಶ್ರೀಗಂಧದ ಮರದ ಒಂದು ವಿಶೇಷ ಇಂಜಿನ ಅಂದ್ಕೊಂಡ ಶ್ರೀಗಂಧದ ಮರ ಬಳೆಪಾಯ ಭಾರಿ ಭಂಗ ಇಟ್ಲ ಒಂದು
4 ವರ್ಷ ಬೆಳೆಪವನಿ ಬಂಡ ಬಾರಿ ಮಂಗ ಬಾರಿ ಕೋಡಿಗೆದ ಮರಕ್ಕೆ ಆ ಶ್ರೀಗಂಧದ ಮರ ಕೊರಗೆ ಇಟ್ಟೊಂದು ಎಲ್ಲಿಯ ಬಳ್ಳಿ ಇದ್ದಿನ ಬೇತೆ ಓಡೊಂದು ಎಲ್ಲಿಯ ದೈಲು ಕೊಡ್ತೀವಿ ದಯಗಿರಿ ಬಂದ ಶ್ರೀಗಂಧದ ಮರ ಬೆಳೆಯೋಣ ಆ ದೈಲ ಬೆಳೆಯೋದು ಆ ದೈ ಅಥವಾ ಆ ಬಳ್ಳಿ ತೈ ತಿನ್ನೋದಾಡ ಶ್ರೀಗಂಧದ ಮರಳ ತೈಕೊಂಡು ಅಪಗಾಡ ಶ್ರೀಗಂಧದ ಮರ ಬೆಳೆಪೋಣ ಆತ ಜಾಗ್ರತೆ ಬೆಳೆಪಾದು ಅರ್ಲ ನೆನಪುಡು ನಮ್ಮ ಉಡಾಡಿದ ಇಂಜ ಒಂದು ಆ ಬಂಧದ ಮರ ಇಂಚ ಪರಿಮಳದಿಂದ ಅಂಚನೆ ಆ ಪರಿಮಳದ ನೆನಪು ನಮ್ಮ ಉಪ್ಪಡು ಮಕ್ಕಳ ತಾತ್ಪರ್ಯಗಳು ಆ ಒಂದು ಮರನು ಮಾತೆರೆಗಳ ಇನಿ ಕುಟುಂಬ ಗೊಂಜಿ ಇಲ್ಲ ಒಂಜಿ ಮರನು ತೊರೆದು ಬೇರೆ ಇನಿ ಕೀರ್ತಿ ಶಿಕ್ಷ ಕಮಲ ಇವೆಲ್ಲ ಜೋಗುರು ಇಲ್ಲದಕ್ಕಳು ಆ ಮರನು ಮಾತೆರೆಗಳ ತೆತರೋದು ಹೇತೊಂದು ಭಾರಿ ಜಾಗ್ರತೆ ಬೆಳೆಪವನು ಏನು ಜಾಗ್ರತನ ಐದು ಕಾತರನವಳು ಅದೇ ಜಾಗ್ರತೆ ದಯಪಟ್ಟ ಶ್ರೀಗಂಧದ ಮರ 5 ವರ್ಷ ಆಯ್ಕೊಳ್ಳ ಇದು ಕಂಡದು ಕೊಡೋಕ್ಕಿಲ್ಲ ಉಂಟು ಅಂಚಾದ ಐದು ಭಾರಿ ಜಾಗ್ರತೆ ಮಾತೆಲ್ಲ ಬೆಳೆಪವನು ಪಟ್ಟದು ನಮ್ಮನ್ನು ಅಗಲ್ದು ಪೋಯಿನಂಚಿನ ಕೀರ್ತಿ ಶೇಷ ಕಮಲ ತೊಕ್ಕೋದು ಇವೆಲ್ಲ ದಿವ್ಯಾತ್ಮದು ಸದ್ಗತಿ ದಿಕ್ಕೋಡು ಪರಮಾತ್ಮೆ ಚಿರ ಶಾಂತಿಗಳ ಅರೆಗೂ ಒದಗವುದು ಪಟ್ಟದು ಓಂ ಶಾಂತಿ ಶಾಂತಿ. ದಿವಂಗತ ಕಮಲ ತೊಕ್ಕೋಟು ಇಮ್ಮರನ ಇಲ್ಲದಕ್ಕಳು ಕುಟುಂಬಸ್ಥರು ಇಷ್ಟ ಮಿತ್ರರು ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆಯ ಪಾಲು ಪಡೆದಿದ್ದೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಂಬ್ಲಮಗರು ಪಡ್ಯಾರ ತರವಾಡು ಇಲ್ಲದ ಶ್ರೀ ನಾಗಬನ ಕಲ್ಲುಟ್ಟಿ ದೈವಸ್ಥಾನಡು ಜೀರ್ಣೋದ್ಧಾರದ ಬೇಲೆಲುವಾದ ಹೊಸ ಪಡ್ಯಾರ ತರವಾಡು ಇಲ್ಲದ ಗೃಹ ಪ್ರವೇಶದ ವೈದಿಕ ವಿಧಿಗಳು ಬುಧವಾರ ಬಯ್ಯಗ ಬೊಕ್ಕ ಗುರುವಾರ ನಡೆದವು. ಅಂಬ್ಲಮಗರು ಪಡ್ಯಾರ ತರವಾಡು ಇಲ್ಲದ ಜೀರ್ಣೋದ್ಧಾರದ ಬೇಲೆಲುವಾದ ಹೊಸ ಇಲ್ಲದ ಗೃಹ ಪ್ರವೇಶ ನೇಮೋತ್ಸವದ ಕಾರ್ಯಕ್ರಮಗಳು ಬುಧವಾರದ ಶುರುವಾತಂಡು. ಬುಧವಾರ ರಾತ್ರಿ ಹೊಸ ಇಲ್ಲದ ಪರಿಗ್ರಹ ಬಕ ಬಿಂಬ ಆಯುಧಲದ ಪರಿಗ್ರಹ ವೈದಿಕ ವಿಧಿಗಳು ರಾತ್ರಿ ನಡೆತಲು. ಕಲ್ಲುಟ್ಟಿಡ ಪಂಜುರ್ಲಿಡ ಅಂಚೆ ಗುಳಿಗಾಡ ಅಂಚೆ ನಮ್ಮ ಪಡ್ಯ ಇಲ್ಲದ ಮಾತ ಶಕ್ತಿ ಇಲ್ಲದ ಸರ್ವ ವಿಘ್ನ ದೂರ ಮಾಡ್ಕೊಂಡ ಮಹಾಗಣಪತಿ ದೇವೇಡ ಅಂಚನ ಸೋಮನಾಥ ದೇವೇಡ ಅದ್ದನೇ ನಾರೀಶ್ವರಿ ದೇವೇಡ ಲಕ್ಷ್ಮೀನರಸಿಂಹ ದೇವೇಡ ಮಾಗನದ ಮೂವೆರಡ ರಾಜ್ಯದ ಬಬ್ಬುಡ ಅಂಚಿನ ಮಾತ ಶಕ್ತಿಲೆಡ ಪಡ್ಯಾಗಿಲದ ನಾಗದೇವೆರಡ ಮಾತ ಎಂಕುಲು ದಾನ ಪಂಡ ಇಡಿದ ದಿನೋಟು ಎಂಕುಲು ಒಂಜಿ ಹೊಸ ಚಾವಡಿ ನಿರ್ಮಾಣ ಮಂದ ಐಕ್ ಮಸ್ತ್ ಕಾರಣ ಉಂಡು ನಿಕ್ಲೆ ಶಕ್ತಿಲೆಗೆ ತೆರೆದುಪ್ಪು ಎಂಕುಲು ಇನಿ ಚಾವಡಿನ ಐತ ಪ್ರವೇಶ ದಿನದಿ ಇದು ಇನಿ ಎಂಕಲ್ನ ಶಿಲ್ಪಿನಾಕಲು ಮೇಸ್ತಿನಾಕಲು ಬುಡ್ದು ಕೊರ್ಪನ ದಿನ ನನ್ನ ಮಿತ್ತಗಾಪನ ಕೆಲಸನು ಭಾರಿ ಪೊರ್ಲುಡು ಎಂಕಲ್ನ ಬೆರಿಸಾಯ ಅದು ಇನಿ ಮುಟ್ಟ ನಿಕ್ಕಲು ಎಂಕಲ್ನ ಬೆರಿಸಾಯ ಅದು ವಾ ಕೆಲಸಗಳು ಅಡೆತಡೆ ಬಗನ ಲೆಕ್ಕ ಕಾಪಾಡ್ದು ಕೊರಿಯಾರು ನನ್ನ ಮಿತ್ತ ಆಪನ ಕೆಲಸವನ್ನ ಕುಟುಂಬವನ್ನು ಮಾತ್ರ ಸೇರಿಸೋದು ಒಟ್ಟಿಗೆ ಕೊಂದೋಪನ ಆರ ಬಾರ ನಿಕ್ಲೆಗಿತ್ತಿನ ಸ್ವಾಮಿ ಈ ಕಲ್ಲುಟ್ಟಿ ಬಂಜೂರ್ಲಿ
ಗುರುವಾರ ಕಾಂಡೆ ಪಡ್ಯಾರ ತರವಾಡು ಇಲ್ಲದ ನಾಗಬನಟ್ ಶ್ರೀ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ಸಹಿತ ಪೂಜಾ ವಿಧಿಗಳು ನಡೆತನು. ಬರಂದ್ಲಕತ್ತು ಒಂದು ನಿಕ್ಲೇನು ಅಂಚನೆ ನಿಕ್ಲ ಕುಟುಂಬದ ಕ್ಲೇನು ಸಮೇತ ನಾಗದೇವರು ಕಾಪಾಡುವುದು ಅಂತ ಬಂತು ದೇವರಕ್ಕೆ ಏನಂತ ಒಂದು ಪ್ರಾರ್ಥನೆ. ಪಾಡ್ಯಾರ ತರವಾರದ ಮಹಾಶಕ್ತಿ ಲಾಯಿನ ಕಲ್ಲುರ್ಟಿ ವಾರಾಹಿ ಅರ್ಥಾತ್ ಪಂಜುರ್ಲಿ ಧರ್ಮದೇವತೆಗಳಿಗೆ ಪ್ರಾರ್ಥನೆ ಮಂತು ದಾದನ ಈ ತರವಾಡದ ಇಲ್ಲು ಕಾಲ ಈ ಕಾಲ ಮಗರ್ನಾಗ ಒಂದು ವ್ಯವಸ್ಥೆಯಲ್ಲಿ ಬದಲಾಪಣೆ ಇನ್ನೊಂದು ಅಂಚಾನಾಗ ದಾದನ ಹಿರಿಯಾಕ್ಲಿಗೆ ಸಾಂತ್ವನ ಜನ ಕಾಲ ಕಟ್ಟಡು ಅಕ್ಲಿಗೆ ಒಂದು ಸಾಂತ್ವನ ಆಗುಡು ಪಂಪನ ತೀರ್ಮಾನ ಬತ್ತಿನ ಪ್ರಕಾರ ಕಲ್ಲುಟ್ಟಿಯೇ ಒಂದೇನು ಮಲ್ತದೋಲು ಪಂದು ತೆರೆಯಲು ನೋಡು ನಮ್ಮ ದೇಗ ಪಂಡ ಭಾರ ನಮ್ಮ ಮಿತ್ತು ಪಾಡೊಂಡ ಪಾಪ ಬರ್ಕೊಂಡು ಅಲ್ಲ ಮಿತ್ತಿತ್ತು ಅವಿನ ಪರಿಹಾರ ಮಲ್ಪರಲ್ಲಿ ಶಕ್ತಿ ಉಂಡು ಅಂಚ ಅದು ಅದೇ ಅಪೇಕ್ಷೆ ಮಲ್ತಿದ್ದಲ್ಲಿ ತೋಜುಂಡು ಈ ರೀತಿ ಆವುಡು ಬಂತು ಅಂಚ ಅದು
ಪಡ್ಯಾರ ತರವಾಡು ಇಲ್ಲದ ಕುಟುಂಬಸ್ಥರು ಕಾರ್ಯಕ್ರಮದ ಮುತಾಲಿ ಕೆಡಿತೇರು. ಮೊಕೆದ ವೀಕ್ಷಕ ಬಂಧುಲೆ ಇಡೆಗೆ ಪೊಸಕೊಳದ ಇನಿತ ಸುದ್ದಿಗೊಂಜಿಲ್ಲ ಮುಗಿತಂದುಲ್ಲ ನಿರಂತರ ವಿಶೇಷತೆಗೆ ಹೆಪಲ ತಗೊಂಡು ಪ್ಲೇ ಪೊಸಕೊರಲ್ 24x7.